ಹೊಸ ದೈಕ್ಲೆದ ತಲಾಶೆಡು ತೊಡಗಿಸ ಒಂದು ಪುನಃ ಕುಡ್ಲ ವಿಶ್ವವಿದ್ಯಾನಿಲಯ ಕಾಲೇಜ್ ಪ್ರೊಫೆಸರ್ ಹರೀಶ್ ರೇನಾ ಬೊಡಿದಿ ಜಯಶ್ರೀ ಅಳಿಯೊಂದು ಪುನಃ ದೈಕ್ಲೆನು ನಾರ್ದು ಒರಿಪಾಯರ ಪ್ರಯತ್ನ ಮಲ್ತೊಂದುಲ್ಲೆರು. ಮೂಲತಃ ಕಾಸರಗೋಡು ತ್ರಿಕನ್ನಾಡು ನಿವಾಸಿಯಾದಿತ್ತಿನ ಜಯಶ್ರೀ ಪುಟುದು ಬುಲೇನಿ ಮಾತ ಸಿಂಗಾಪುರಟ್ ಕಂಡನಿ ಹರೀಶ್ ಕಾಸರಗೋಡುದಾರು ಕುಡ್ಲ ವಿಶ್ವವಿದ್ಯಾನಿಲಯ ಕಾಲೇಜು ಪ್ರಾಂಶುಪಾಲರಾದ ಸೇವೆ ಸಂದಾದಿದ್ದರು. 20 ವರ್ಷದಿಂಚಲ ಕುತ್ತಾರು ಮುಂಡೋಳಿಡು ವಾಸ ಮಲ್ತೊಂದುಪ್ಪುನ ಮೊಕ್ಲು 30 ಸೆನ್ಸ್ ಜಾಗೆಡು ಟ್ಯಾರೆಸ್ ಇಲ್ ಸೇರ್ನಂಚ ಒಂಜಿ ಚೂರು ಜಾಗೆ ಬುಡಂದೆ ದೈಕ್ಲೆ ನಡೆದು ಬುಲೆ ಪೌಂದುಲ್ಲೇರು. ನಮ್ಮ ನಗರ ಪ್ರದೇಶಗಳಲ್ಲಿ ಮನಸ್ಸಿದ್ದರೆ ನಮಗೆ ಬೇಕಾದ ತರಕಾರಿಗಳನ್ನು ನಮ್ಮ ಮನೆಯಲ್ಲೇ ಬೆಳೆಸಬಹುದು. 5 ಸೆನ್ಸ್ ಜಾಗ ಅಥವಾ 10 ಸೆನ್ಸ್ ಜಾಗ ಇದ್ದರೂ ಕೂಡ ನಮಗೆ ಮನೆಯ ಟೆರೆಸ್ ಮೇಲೆ ಅಥವಾ ಬಾಲ್ಕನಿಯ ಮೇಲೆ ತರಕಾರಿಗಳನ್ನು ಬೆಳೆಸಬಹುದು. ಆರಂಭದಲ್ಲಿ 10 ಗ್ರೋ ಬ್ಯಾಗ್ಗಳಲ್ಲಿ ದಿನನಿತ್ಯ ಬೇಕಾಗುವ ಮೆಣಸು, ಪುದೀನ, ಕರಿಬೇವು, ಹರಿವೆ ಇತ್ಯಾದಿಗಳನ್ನು ನಾವು ಬೆಳೆಸಬಹುದು. ಮುಂದೆ ನಮಗೆ ಬೇರೆ ಗಿಡಗಳನ್ನು ಕೂಡ ಬೆಳೆಸುವ ಆಸಕ್ತಿ ಬರುತ್ತದೆ. ನಾವು ಕೂಡ ಮೊದಲಿಗೆ 10 ಗ್ರೋ ಬ್ಯಾಗ್ಗಳಲ್ಲಿ ಆರಂಭಿಸಿ ಈಗ ವಿವಿಧ ತರಕಾರಿಗಳು, ಹಣ್ಣುಗಳನ್ನು ಬೆಳೆಸುತ್ತೇವೆ. ಕಳೆದ 23 ವರ್ಷಗಳಿಂದ ನಾವು ಈ ತರಕಾರಿ ಕೃಷಿಯನ್ನು ಮಾಡುತ್ತಾ ಇದ್ದೇವೆ. ಈ ಹವ್ಯಾಸದಿಂದ ಮನಸ್ಸಿಗೂ ನೆಮ್ಮದಿ, ಆರೋಗ್ಯಕ್ಕೂ ಉತ್ತಮ ಹಾಗೂ ಶುದ್ಧ ಗಾಳಿಯೂ ಲಭ್ಯ. ನಾವು ಸ್ವಾವಲಂಬಿ ಜೀವನ ಕೂಡ ನಡೆಸಬಹುದು. ಸಾಮಾಜಿಕ ಜಾಲತಾಣ ಗುಂಪುಲೆಡು ಸಕ್ರಿಯರಾದಿತ್ತದು ಗುಂಪುಲೆಡುಪ್ಪನ ಸದಸ್ಯರು ಹೊಸ ದೈಕ್ಲೆನು ಪಡೆದಿದ್ದೆರಂಡ ಅಕ್ಲೇರ್ದು ಬೇತೆ ಬೇತೆ ಬಗೆತ ದೈಕ್ಲೆನು ಬೊಕ್ಕ ಬೀಜನ ಕನಪಾದು ಬುಲೆಪಾದ್ ಕೊಟ್ಟನ ವಾಡಿಕೆ. ಬೇತೆ ಬೇತೆ ರಾಜ್ಯರ್ದು ಪಿದೇ ದೇಶರ್ದು ಬೀಜ ದೈ ಕನತದು ಚಲಬುಡಂದೆ ಆತ್ಮವಿಶ್ವಾಸಡು ಎಡ್ಡೆಡು ಬುಲೆಪ ಒಂದುಳ್ಳೇರು. ಐಟ್ಲ ಆರ್ಕೆಡ್ ದೈನು ಒರಿಪಾಯರೆ 7 ವರ್ಷ ಪೊನೆತಿರು. ಮೊಕ್ಲಿನ ಇಲ್ಲಡು ಉಪ್ನ ಅಗ್ನಿಪತ್ರಿ ಸದ್ಯಗು ಒಲ್ಪಲ ಇಚ್ಚಿ ಈ ಇರೆತ ಎಣ್ಣೆ ಪಾರ್ದು ದೇವರಿಗೂ ದೀಪದಿಂದ ದಿಂಜ ಪೊರ್ತು ಊರಿಯುಂಡು. ಇಂದೆಕ್ ಬತ್ತಿದ ಅವಶ್ಯಕತೆ ಇಚ್ಚಿ ಇಂಬೆರ್ನ ತೋಟಡು 1500 ಬಗೆತ ದೈ ಮರಕ್ಲು ಉಂಡು.
ಹವಾಮಾನ ಹೊಂದಾಣಿಕೆ ಆವಂದಿನ ಕ್ಯಾಬೇಜ್, ಕ್ಯಾಲಿಫ್ಲವರ್, ರೋಸ್ಮೇರಿ, ಇಟಾಲಿಯನ್ ಫ್ರೂಟ್, ತುಳಸಿ, ವಿಕ್ಸ್ ಮಿಂಟ್ ಕರ್ಪೂರ, ವೆಸ್ಟ್ ಇಂಡಿಯನ್ ಚೆರಿ, ನೀರುಳ್ಳಿ, ದಾಸಮಿ, ಆರಾರೂಟ್ ಪೌಡರ್ ದೈ, ಕೆಂಪು ಶುಂಠಿದ 5 ಬಗೆತ ಶುಂಠಿ, ಪಾನ್ ಬೀಡದ ಹೀರೆ, ಕೆಂಪು ಬೊಲ್ದು ಡ್ರ್ಯಾಗನ್ ಫ್ರೂಟ್, ಶುಗರ್ ಫ್ರೀ ಮರಕೆರಿಂಗ್, ಗಾಳಿ ಬಟಾಟೆ, 7 ಬಗೆತ ಜೋಳ, ರೈನ್ಬೋ ಜೋಳ, ಚೈನೀಸ್ ಕ್ಯಾಬೇಜ್, ಇಸ್ಟೇಲಿಯನ್ ಪರ್ತಿ, ಮಂಗೋಯಿಸ್ಟ್ ಫ್ರೂಟ್, 2 ಬಗೆತ ಕಾಫಿ, ಕ್ಯಾಟ್ ಫ್ರೂಟ್, ಮೌತ್ ಫ್ರೆಶ್ನರ್ ದೈ, ಇಂಗ್, ರೆಡ್ ಲೇಡಿ ಪಪ್ಪಾಯ್, ಆರೆಂಜ್ ಲೆಮನ್ ವೈನ್, ಪೀನಟ್ ಬಟರ್ ಫ್ರೂಟ್ ಇಂಚ ಮಸ್ತ್ ಬಗೆತ ದೈಕ್ಲೆನ್ ಅಚ್ಚುಕಟ್ಟಾದ ನರ್ತೇರು. ಪ್ರತಿ ವರ್ಷ ಜೂನ್ ತಿಂಗಳು ಟ್ಯಾರೆಸ್ಟ್ ಅರಿಬುಲೆಪಾಯರೆ ವಿಶೇಷ ಆಸಕ್ತಿ ವಹಿಸೊಂದುಲ್ಲೆರು. ದೈಲೆನು ನಡಿಯರೆ ಸುಲಭ ಆಂಡ ಅವೆನು ಬುಲೆಪಾಯರೆ ಸಮಯ ಕೊರ್ದು ಜೋಕುಲ್ಲಕ ಸಾಂಕೆರೆ ತಾಳ್ಮೆ ಬೋಡು ಐಟ್ಲ ಪಿದೈ ರಾಜ್ಯ ದೇಶದ ದೈಕ್ಲೆನ್ ಕಾಣತದ ಬುಲೆಪಾಯರೆ ಕೆಲವು ವರ್ಷ ಬೋಡು ಇದಕ್ಕೆ ತಾಳ್ಮೆಲ್ಲ ಬೋಡು ಪಣದು ಹಸಿರು ಪ್ರೇಮಿ ಜಯಶ್ರೀ ಪೊಲಕ್ ಕೊಡ್ತೇರು.